ಹಲೋ ಫ್ರೆಂಡ್ಸ್, ನಮಸ್ತೆ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋದ ಗಿಸ್ಟ್ ಏನಪ್ಪ ಅಂತ ನಿಮಗೆ ಹೇಳ್ತೀನಿ. ಈ ವಿಡಿಯೋದಲ್ಲಿ ಒಬ್ಬ ತಾಯಿ ಅವರ ಮಗಳ ನೆನಪಿಗೋಸ್ಕರ ಈ ಟ್ಯಾಟೂನ ಹಾಕ್ಸಿರ್ತಾರೆ. ಅವರ ಮಗಳು ಫಿಸಿಕಲಿ ಅವರ ಜೊತೆಯಲ್ಲಿ ಇಲ್ಲ ಅಂತ ಅವ್ರು ಯಾವತ್ತೂ ಅಂದ್ಕೊಂಡಿರಲ್ಲ. ಅದರ ಅರ್ಥವಾಗಿ ಅವರು ಸದಾ ಅವರ ಜೊತೆಯಲ್ಲೇ ಇರಲಿ ಮತ್ತು ಸದಾ ಅವರನ್ನು ನಾವು ನೋಡ್ತಾನೆ ಇರಬೇಕು ಅಂತೇಳಿ ಈ ಟ್ಯಾಟೂನ ಮಾಡಿಸಿರ್ತಾರೆ. ನೋಡಿ ಟ್ಯಾಟೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಮೇಡಮ್ ಅವರ ಹಸ್ಬೆಂಡ್ ಕೂಡ ಅವರ ಮಗಳು ಸಣ್ಣವರು ಇದ್ದಾಗಿನ ಫೋಟೋನ ಪೋರ್ಟ್ರೇಟ್ ಟ್ಯಾಟೂ ಮಾಡಿಸಿರ್ತಾರೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನೋಡಿ.